ಕೇಂದ್ರದ ಕೃಷಿ ಮಸೂದೆ ವಿರೋಧಿಸಿ ರೈತರು ಭಾರತ್ ಬಂದ್ಗೆ ಕರೆ ನೀಡಿದ್ದು ಕಾರ್ಕಳದಲ್ಲಿ ನೀರಸ ಪ್ರತಿಕ್ರಿಯೆ ಕಂಡುಬಂತು. ಕಾರ್ಕಳ ಕಾಂಗ್ರೆಸ್ ಸದಸ್ಯರು ಮತ್ತು ಕಾರ್ಯಕರ್ತರು ಬೆಳಿಗ್ಗೆ ಫುಲ್ಕೆರೆ ವೃತ್ತದ ಬಳಿ ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಕಾರ್ಯದರ್ಶಿ ಸುಶಾಂತ್ ಸುಧಾಕರ್, ಜನವಿರೋಧಿ ರೈತ ವಿರೋಧಿ ಸರ್ಕಾರದ ಆಡಳಿತದಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ನಿರಂತರ ಬೆಲೆ ಏರಿಕೆಯಿಂದ ನಿರುದ್ಯೋಗದ ಸಮಸ್ಯೆಯಿಂದ ಜನರು ಹತಾಶರಾಗಿದ್ದಾರೆ. ನಂಜನಗೂಡಿನಲ್ಲಿ ಕಾರ್ಮಿಕರ ಕಾರ್ಖಾನೆಗಳನ್ನು ಸರ್ಕಾರ ಧ್ವಂಸ ಮಾಡಿದೆ. ಆದಷ್ಟು ಬೇಗ ಭ್ರಷ್ಟ ಸರ್ಕಾರವನ್ನ ಕಿತ್ತು ಎಸೆಯಬೇಕು ಎಂದು ಹೇಳಿದರು. ಅಧಿಕಾರಕ್ಕೆ ಬಂತು. ಆದರೆ ಇವತ್ತು ಮೊನ್ನೆ ನಾವು ಏನು ಗಮನಿಸಿದ್ದೇವೆ ಅಂತ ಹೇಳಿದರೆ, ನಂಜನಗೂಡಿನಲ್ಲಿ ಧಾರ್ಮಿಕ ಕ್ಷೇತ್ರಗಳನ್ನು ಧ್ವಂಸ ಮಾಡತಕ್ಕಂಥ ಒಂದು ಮಧ್ಯಪ್ರದೇಶದ ಪರಮಾವಧಿಯನ್ನು ಬಿಜೆಪಿ ಮೆರೆದಿದೆ. ಇದಕ್ಕಿಂತ ಒಂದು ಅರಾಜಕತೆ ನಮಗೆ ಬೇಕಾ? ರಿಲಿಜನ್ ಸೈನ್ಸ್ ಆಫ್ ಆಲ್ ಸೈನ್ಸಸ್ ಅಂತ ಹೇಳಿದರು. ಯಾವ ಪ್ರಶ್ನೆಗಳಿಗೆ ನಮಗೆ ವಿಜ್ಞಾನದಿಂದ ಉತ್ತರ ಸಿಗುವುದಿಲ್ವೋ ಅದು ರಿಲಿಜನ್ನಿಂದ ಸಿಗ್ತದೆ, ಧರ್ಮದಿಂದ ಸಿಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಅಂಬೇಡ್ಕರ್ ಅವರು ಹೇಳಿದ ಮಾತು ಪ್ರಜಾಪ್ರಭುತ್ವಕ್ಕೆ ಒಂದು ಮಾನವೀಯ ಮೌಲ್ಯಗಳು ಅಡಕವಾಗಿವೆ. ಕಾರ್ಕಳದಲ್ಲಿ ಬಸ್ ಸಂಚಾರ ಸುಗಮವಾಗಿದ್ದು ಶಾಲಾ ಕಾಲೇಜು ವ್ಯಾಪಾರ ವಹಿವಾಟು ಎಂದಿನಂತೆ ಇರುವುದು ಕಂಡುಬಂತು. ಅಲ್ಲೇ